ಬಹುಶಃ ಇವತ್ತೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಿದ್ದೆವು. ಈ ಜಿಲ್ಲೆ ಕಂಡಂತಹ ಮಹಾನ್ ವ್ಯಕ್ತಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಈಗಾಗಲೇ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಬಹುಶಃ ನಾವು ಚರಿತ್ರೆಯಲ್ಲಿ ಬಹಳಷ್ಟು ಹಲವಾರು ಘಟನೆಗಳನ್ನ ನಾವು ಕೇಳಿದ್ದೆವು. ಹಲವಾರು ಆದರ್ಶ ಮಹಾಪುರುಷರ ಬಗ್ಗೆ ನಾವು ಕೇಳಿದ್ದೆವು. ಅಬ್ದುಲ್ ಖಾದರ್ ಜೀಲಾನಿ, ಮೊಹಿಯುದ್ದೀನ್ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ನಾಯಿ ಕುಷ್ಠ ರೋಗಿ ಆದಂತಹ ನಾಯಿಗೆ ಶುಶ್ರೂಷೆ ಮಾಡಿದಂತಹ ಆ ಮಹಾನ್ ವ್ಯಕ್ತಿ, ಅವರ ಬಗ್ಗೆ ಬಹಳಷ್ಟು ಮತ ಪ್ರಸಂಗಗಳಲ್ಲಿ ಬೇರೆ ಬೇರೆ ರೀತಿಯ ಭಾಷಣಗಳಲ್ಲೆಲ್ಲ ನಾವು ಕೇಳಿ ಬಂದವರು. ಇವತ್ತು ನಮ್ಮ ವೇದಿಕೆಯಲ್ಲಿ ತಬಸ್ಸುಮ್ ಎನ್ನುವಂತಹ ಒಂದು ಮಹಿಳೆಯರಿದ್ದಾರೆ. ಈಗಾಗಲೇ ಬಹಳಷ್ಟು ಅವರ ಬಗ್ಗೆ ಹೇಳಿದ್ರು. ನಾವು ಟ್ಯಾಲೆಂಟ್ ಸಂಸ್ಥೆಯ ಮೂಲಕ ಕೂಡ ಬಹಳಷ್ಟು ಟೌನ್ ಹಾಲ್ ಅಲ್ಲಿ ಸನ್ಮಾನ ಮಾಡಿದ್ದೆವು. ನಂತರ ಸ್ಫೂರ್ತಿಯಾದವರೊಂದಿಗೆ ಒಂದು ದಿನ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ತಬಸ್ಸುಮ್ ರವರು ಅವರ ಗುರುಗಳಿಗೆ ಒಂದು ಸನ್ಮಾನ ಕೂಡ ಆ ಸಂದರ್ಭದಲ್ಲಿ ಮಾಡಿದ್ರು. ಬಹುಶಃ ಇಂತಹ ಮಹಿಳೆಯರು ನಮ್ಮ ಸಮಾಜದಲ್ಲಿ ಬಹಳಷ್ಟು ಬರಬೇಕಾಗಿದೆ. ಬೇರೆ ಬೇರೆ ರೀತಿಯ ಹಲವಾರು ಇಂತಹ ಯೋಜನೆಗಳನ್ನ ಮಾಡುವುದರ ಮೂಲಕ ಜನರ ಸೇವೆ ಮಾಡುವಂತಹ ಒಂದು ಅವಕಾಶ ಇವತ್ತು ನಮ್ಮ ಮುಂದಿರುವಾಗ ನಮ್ಮ ಮಹಿಳೆಯರು ಹೆಚ್ಚಿನ ಇಂತಹ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ನಾನಿವತ್ತು ಬರುವಾಗ ನಾನು ಹೇಳಿದೆ, ನಮ್ಮ ಈಗೊಂದು ಕಾರ್ಯಕ್ರಮದಲ್ಲಿ ನಮ್ಮ ತಬಸ್ಸುಮ್ ರವರಿದ್ದಾರೆ, ಅವರ ಸನ್ಮಾನ ಮಾಡ್ಲಿಕ್ಕೆ. ಹಾಗಾಗಿ ನಾನು ಬರುವಾಗ ನನ್ನ ಹೆಂಡತಿಯನ್ನು ಕೂಡ ಕರ್ಕೊಂಡು ಬಂದಿದ್ದೆ. ವೇದಿಕೆ ಮುಂಭಾಗದಲ್ಲಿಯೂ ಕೂಡ ಒಂದು ಅರ್ಧದಷ್ಟಾದರೂ ಕೂಡ ಮಹಿಳೆಯರು ಇರಬೇಕಿತ್ತು. ಯಾಕಂತ ಹೇಳಿದ್ರೆ ಇಂತಹ ಮಹಿಳೆಯರು ಸಮಾಜಕ್ಕೆ ಬೇಕಾಗಿತ್ತು. ಇಂತಹ ಸೇವೆ ಮಾಡುವಂತಹ ಮಹಿಳೆಯರ ಅಗತ್ಯತೆ ಈ ಸಮಾಜಕ್ಕೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಯಾರೆಲ್ಲ ಇವತ್ತು ಬಂದಿದ್ದೀರೋ, ನಿಮ್ಮ ಮನೆಯಲ್ಲಿ ಇಂತಹ ಮಹಿಳೆಯರನ್ನ, ನಮ್ಮ ಹೆಣ್ಣು ಮಕ್ಕಳಿಗೆ ಇಂಥ ಈ ರೀತಿಯ ಅಂತ ಒಂದು ಆಶ್ರಮಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳ ಜೊತೆ ಒಂದು ದಿವಸ 1 ಗಂಟೆ ಅರ್ಧ ಗಂಟೆ ಕಳೆದುಕೊಂಡು ಅವರ ಜೊತೆ ಎಂಜಾಯ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ಬೇಕಾಗಿದೆ. ಬಹುಶಃ ಒಂದು ವೇಳೆ ಇಂತಹ ಮಹಿಳೆಯರು ಇರದಿದ್ದರೆ ಇಂತಹ ಮಕ್ಕಳಿಗೆ ನೋಡುವವರು ಯಾರು ಇರ್ತಾರೆ. ಹಾಗಾಗಿ ನಮ್ಮ ಸೇವೆಗಳು ಎಲ್ಲಿ ಕೊರತೆ ಇದೆಯೋ, ಎಲ್ಲಿ ಅಗತ್ಯತೆ ಇದೆಯೋ, ಏನು ಕೆಲಸ ಇವಾಗ ಪ್ರಸಕ್ತ ನಾವು ಮಾಡಬೇಕಾಗಿದೆಯೋ ಅದರ ಬಗ್ಗೆ ಮಾತ್ರ ಹೆಚ್ಚು ನಾವು ಗಮನ ಕೊಟ್ಟು ನಮ್ಮ ಸೇವೆಯನ್ನ, ನಮ್ಮ ಸಮಾಜವನ್ನ, ನಮ್ಮ ದೇಶವನ್ನ ಮುನ್ನಡೆಸಬೇಕಾಗಿದೆ. ಬಹುಶಃ ಇವತ್ತು ನಮ್ಮ ಹರೇಕಳ ಹಾಜಬ್ಬರ್ ಅವರಿಗೆ ಕೂಡ ಇವತ್ತೊಂದು ಸನ್ಮಾನ, ರಿಯಲ್ ಹೀರೋ ಅವಾರ್ಡ್ ಸಿಕ್ಕಿದಂತಹ ಸಂದರ್ಭದಲ್ಲಿ ನಾನು ಅವರ ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಆವಾಗ ದೊಡ್ಡ ಒಂದು ಬೋರ್ಡ್ ಇತ್ತು. 1,000 ಕೊಟ್ಟವರು, 2,000 ಕೊಟ್ಟವರು, 20,000 ಕೊಟ್ಟವರು, 50,000 ಕೊಟ್ಟವರು, ಹೀಗೆ ಬಹಳ ದೊಡ್ಡ ಲೀಸ್ಟ್ ಅನ್ನು ಬರೆದಿಟ್ಟು ನನಗೆ ಅವರು ತೋರಿಸಿದ್ರು. ಶಾಲೆಯ ಹೊರಗಡೆ ಬಂದಾಗ ಒಂದು ದೊಡ್ಡ ಒಂದು ಗ್ರೌಂಡ್ ಇತ್ತು. ಇದು ನಮ್ಮ ಮಕ್ಕಳ ಆಟದ ಮೈದಾನ ಅಂತ ಹೇಳಿದ್ರು. ದಿ ರಿಯಲ್ ಹೀರೋ ಅವಾರ್ಡ್ ಅನ್ನ ರಿಲಯನ್ಸ್ ಗ್ರೂಪ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿದಂತಹ 5 ಲಕ್ಷವನ್ನ ಅವರು ಶಾಲೆಯ ಆಟದ ಮೈದಾನವನ್ನ ಖರೀದಿಸಿದರು. ಬಹುಶಃ ಇವತ್ತು ಸನ್ಮಾನ ಮಾಡಿದ ಸಂದರ್ಭಗಳಲ್ಲಿ ಕೂಡ ನೀವು ನೋಡಿರಬಹುದು ಅವಳ ಸರಳತೆ, ಅವರ ಪ್ರಾಮಾಣಿಕತೆ,
ಇವತ್ತು ಸ್ವಲ್ಪ ಬಹುಶಃ ಅವರು ಬಸ್ಸಲ್ಲಿ ಬರ್ತಾ ಇದ್ದಾರೆ. ಕೆಲವೊಮ್ಮೆ ನಾವು ನೇತ್ರಾವತಿ ಬ್ರಿಡ್ಜ್ ಅಲ್ಲಿ ಕೂಡ ನಡೆದುಕೊಂಡು ಅರೇಕಳದಿಂದ ಮಂಗಳೂರು ತಾಲೂಕು ಪಂಚಾಯತಿಗೆ ನಡೆದುಕೊಂಡು ಹೋಗಿ ಅಧಿಕಾರಿಗಳನ್ನು ಈ ರೀತಿ ಕೈಕಟ್ಟಿ ಅವರ ಜೊತೆ ನಮ್ಮ ಶಾಲೆಗೆ ಬೇರೆ ಬೇರೆ ರೀತಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿದಂತಹ ಮಹಾನ್ ವ್ಯಕ್ತಿ ನಮ್ಮ ಹರೇಕಳ ಹಾಜಬ್ಬರವರು. ಇವತ್ತು ಪದ್ಮಶ್ರೀ ಹುಡುಕೊಂಡು ಬಂದಿದ್ದು ಯಾವ ಅರ್ಹ ವ್ಯಕ್ತಿಗೆ ಸಿಗಬೇಕಿತ್ತು ಆ ಅರ್ಹ ವ್ಯಕ್ತಿಗೆ ಇವತ್ತು ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ನಾನು ಕೇಂದ್ರ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ನಮ್ಗೆ ನಾವು ಇನ್ನೊಂದು ಕಾರ್ಯಕ್ರಮವನ್ನು ನಾವು ಟ್ಯಾಲೆಂಟ್ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದೇವೆ. ಅಂಗಾಂಗ ದಾನಿಗಳ ಸಂಗಮ ಎನ್ನುವಂತಹ ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿ ಬಹಳಷ್ಟು ಇವತ್ತು ನಾವು ನೋಡಿದ್ರು ಕೂಡ ರಕ್ತದಾನಿಗಳ ಬಗ್ಗೆ ಲೀಸ್ಟ್ ತೆಗೆದರೂ ಕೂಡ ಬಹಳಷ್ಟು ಮುಸ್ಲಿಂ ಸಮುದಾಯದ ಯುವಕರು ಬೇರೆ ಬೇರೆ ರೀತಿಯಲ್ಲಿ ಬ್ಲಡ್ ಗ್ರೂಪ್ ಕರ್ನಾಟಕ, ಬ್ಲಡ್ ಗ್ರೂಪ್ ಹಾಗೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಾವಿರಾರು ಯುವಕರ ಲೀಸ್ಟ್ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಯಲ್ಲಿ ಇವತ್ತು ಅಂಗಾಂಗ ದಾನವನ್ನು ಮಾಡಿದಂತಹ ಬಹಳಷ್ಟು ಜನರು ನಮ್ಮ ಮುಂದೆ ಇದ್ದಾರೆ. ನಮ್ಮ ಅಶ್ರಫ್ ಮೈಸೂರ್ ಅನ್ನುವಂತಹ ಒಬ್ಬರಿದ್ದಾರೆ. ಅವರ ಹೆಂಡತಿ ಅವರಿಗೆ ಕಿಡ್ನಿಯನ್ನ ಸೊ ಇಲ್ಲಿ ಈ ರೀತಿಯ ದಾನ ಮಾಡುವಂತಹದ್ದು, ರಕ್ತ ನೀಡುವಂತಹದ್ದು, ಬೇರೆ ಬೇರೆ ರೀತಿಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ, ಸಹಕಾರ ಮಾಡುವಂತಹ ಅದು ಏನಿದ್ದರೂ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ನೀವು ಸ್ವರ್ಗಕ್ಕೆ ಪ್ರವೇಶಿಸಲು ಕೂಡ ಏನಾದರೂ ನಿಮ್ಮೊಂದು ತುಂಡು ಖರ್ಜೂರ ಇದ್ದರೂ ಕೂಡ ಅದನ್ನು ಕೊಟ್ಟು ನೀವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಪ್ರಯತ್ನಿಸಿ ಅನ್ನುವಂತಹ. ಹಾಗಾಗಿ ಇವತ್ತು ಈ ರೀತಿಯ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಇವತ್ತು ನಡೆಯುತ್ತಾ ಇದೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಕೂಡ ಹಳೆಕೋಟೆಯಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಾನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಗೆ ಅಭಿನಂದಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಕೂಡ ಸ್ಪೋರ್ಟ್ಸ್ ಇವತ್ತು ನಾವು ನೋಡಿದ್ರೆ ಒಂದು ಸಮಾಜ ಎಲ್ಲ ಕ್ಷೇತ್ರದಲ್ಲಿ ಯಾವ ಕಮ್ಯುನಿಟಿ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೋ ಆ ಕಮ್ಯುನಿಟಿಯನ್ನು ಎಂಪವರ್ಡ್ ಕಮ್ಯುನಿಟಿ ಅಂತ ಕರೀತೇವೆ. ಒಂದು ಸಬಲೀಕೃತ ಸಮಾಜ ಅನ್ನುವಂಥ, ಒಂದು ಸಬಲೀಕೃತ ಸಮುದಾಯ ಅನ್ನುವಂಥ ಎಲ್ಲ ಫೀಲ್ಡ್ ಅಲ್ಲಿ ಕೂಡ ಸಮುದಾಯದ ಯುವಕರು ಬರಬೇಕಾಗಿದೆ. ಯುವಕರು ಯುವತಿಯರು ಒಂದು ದೇಶದ ಅಭಿವೃದ್ಧಿ ಎಲ್ಲ ಕ್ಷೇತ್ರದ ಒಟ್ಟು ಎಲ್ಲ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡಿದಾಗ ಆ ಕ್ಷೇತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಆಗಬಹುದು. ರೈತರ ಬಗ್ಗೆ ಆಗಿರಬಹುದು, ಕಾರ್ಮಿಕರ ಬಗ್ಗೆ ಆಗಿರಬಹುದು, ವೈದ್ಯಕೀಯ ಕ್ಷೇತ್ರ ಆಗಿರಬಹುದು, ಶಿಕ್ಷಣ ಕ್ಷೇತ್ರ ಆಗಿರಬಹುದು, ಹೀಗೆ ಒಟ್ಟು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಆ ದೇಶದ ಸರ್ಕಾರ ಆ ಕ್ಷೇತ್ರಕ್ಕೆ ಒತ್ತು ಕೊಟ್ಟಾಗ, ಸ್ಪಂದಿಸಿದಾಗ ಆ ಕ್ಷೇತ್ರ ಆ ದೇಶ ಒಂದು ಅಭಿವೃದ್ಧಿಯ ದೇಶವಾಗಿ ಮುನ್ನಡೆಯಲು ಸಾಧ್ಯ. ಹೀಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ನಾವು ಒತ್ತು ಕೊಟ್ಟು ಕೆಲಸ ಮಾಡಿದಾಗ ಈ ಸಮುದಾಯ, ಈ ಪ್ರದೇಶ, ಈ ಮೊಹಲ್ಲ ಅಭಿವೃದ್ಧಿ ಹೊಂದಲು ಸಾಧ್ಯ ಇದೆ. ಬಹುಶಃ ಇವತ್ತು ಕ್ರೀಡಾಪಟುಗಳಿಗೆ ಮಾದರಿಯಾದಂತಹ ನಮ್ಮ ಅಲ್ತಾಫಾಕರ್ ಅವರು ಕೂಡ ಇದ್ದಾರೆ ವೇದಿಕೆಯಲ್ಲಿ. ಬಹುಶಃ ಇವತ್ತು ಅವರ ಬಗ್ಗೆ ಹೇಳದಿದ್ರೆ ಅಥವಾ ಆ ಒಂದು ಮಾತೆತ್ತದಿದ್ರೆ ಬಹುಶಃ ನಾನು ತಪ್ಪಾಗಬಹುದು. ಯಾಕಂತ ಹೇಳಿದ್ರೆ ಇವತ್ತು ನೀವೊಂದು ಟ್ರೋಫಿಯನ್ನ ಇಟ್ಟಿದ್ದೀರಿ. ಯುವಕರಿಗೆ ಬೇರೆ ಬೇರೆ ರೀತಿಯ ಸ್ಪರ್ಧೆ ಈಗಾಗಲೇ ನಡೆದಿರಬಹುದು. ಬಹುಶಃ ಇನ್ನೂ ಕೂಡ ಇಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ನೀವಿಲ್ಲಿ ಮಾಡಬೇಕಾಗಿದೆ. ಇಲ್ಲಿನ ಯುವಕರು ಎಲ್ರಿಗೂ ಕೂಡ ಬಹುಶಃ ನಾವು ಮೊದಲು ನೋಡಿದ ತಾಲೀಮು ನಡೀತಾ ಇತ್ತು. ಬೇರೆ ಬೇರೆ ಮೊಹಲ್ಲಾದಲ್ಲಿ ತಾಲೀಮು ಆ ತಾಲೀಮನ್ನು ಮುಂದುವರಿಸಬೇಕು. ಅದು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಕಲ್ಚರಲ್. ಇವತ್ತು ಕರಾಟೆ ಬೇರೆ ಬೇರೆ ಶಾಲೆಗಳಲ್ಲಿ ಕರಾಟೆ ನಡೀತಾ ಇದೆ. ಹಳೆಕೋಟೆ ಶಾಲೆಯಲ್ಲಿ ಕೂಡ ಅಂತಹ ಶಾಲೆ ನಡೀಬೇಕು.
ಮಕ್ಕಳಿಗೆ ಆ ರೀತಿಯ ತರಬೇತಿಯ ಅಗತ್ಯ ಇದೆ. ದೈಹಿಕವಾಗಿ, ಮಾನಸಿಕವಾಗಿ ಈ ಸಮಾಜವನ್ನ, ಈ ದೇಶವನ್ನ ಮುನ್ನಡೆಸುವಂತಹದ್ದು ಇಂತಹ ಗ್ರಾಮಗಳ ಮೂಲಕ ಅಥವಾ ಇಂತಹ ಒಂದು ಮೊಹಲ್ಲಾದಿಂದ ಅದು ಆರಂಭ ಆಗಬೇಕು. ಈ ರೀತಿಯ ಕೆಲಸಕ್ಕಾಗಿ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ನೊಂದಿಗೆ ಇಡೀ ಹಳೆಕೋಟೆಯ ಜನರು ಕೈ ಜೋಡಿಸಬೇಕಾಗಿದೆ. ಇಂತಹ ಒಂದು ಕಾರ್ಯಕ್ರಮಗಳು ಇವತ್ತು ವೇದಿಕೆಗೆ ಹರೇಕಳ ಹಾಜಬರಂತಹ ವ್ಯಕ್ತಿಗಳನ್ನ, ತಬಸ್ಸುಮ್ರಂತಹ ವ್ಯಕ್ತಿಗಳನ್ನ ಈ ಪ್ರದೇಶಕ್ಕೆ ತಂದು ಅವರನ್ನ ಸನ್ಮಾನಿಸುವಂತಹದ್ದು ಇಂತಹ ಕಾರ್ಯಕ್ರಮ. ಇದು ಸಣ್ಣ ಕಾರ್ಯಕ್ರಮ ಅಲ್ಲ. ನಾನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಅನ್ನು ಅಭಿನಂದಿಸ್ತೇನೆ. ಹಲವಾರು ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಬಹಳಷ್ಟು ಯೋಜನೆಗಳನ್ನ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಬಹುದು. ಯಾವತ್ತೂ ಕೂಡ ಇಕ್ರಾ ಚಾರಿಟೇಬಲ್ ಅಂತಹ ಸಂಸ್ಥೆ ಜೊತೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇದ್ದೇನೆ ಅನ್ನುವಂತಹ ವಾಗ್ದಾನದೊಂದಿಗೆ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ.